ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಒಂದು ಸ್ವೀಟ್ ತಯಾರು. ನೆಕ್ಸ್ಟ್ ಇನ್ನು ಕುರ್ಕುರೆಯಾಗಿ ಏನಾದರೂ ಒಂದು ಪೋಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಕುರುಮ್ ಪೋಡಿ ಬಸಳೆದಾದ್ರೆ ನೈಕ್ ಆಗೋದಿಲ್ಲ. ಎಲ್ಲ ನೋಡಿ, ತಿಂದು ನೋಡಿ. ಹಾಗೆ ಕ್ರಿಸ್ಪಿ ಆಗ್ತದೆ. ಸರಿ, ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕುವ. ಇದು ಈವ್ನಿಂಗ್ ಟೀ ಟೈಮ್ಗೆ ಚೆನ್ನಾಗಿರುತ್ತಾ, ಮಧ್ಯಾಹ್ನಕ್ಕ? ಅದಕ್ಕೆ ಸಾಕ್ತದೆ, ಊಟಕ್ಕೆ ಸಾಕ್ತದೆ ಅಥವಾ ಟೀ ಟೈಮ್ಗೆ ಸಾಕ್ತದೆ. ಒಳ್ಳೆಯದು. ಎಲ್ಲ ಇದು ಹಾಕಿಕೊಳ್ತೇನೆ ಆಯಿತಾ. ಇದು ಜೀರಿಗೆ ಸ್ವಲ್ಪ ಓಮ್ ಕಾಳು. ಜೀರಿಗೆ ಓಮ್ ಕಾಳು ಎರಡು ಬೇಕಾಗುತ್ತಾ? ಹೌದು. ಮತ್ತು ಸ್ವಲ್ಪ ಹಿಂಗು ಟೇಸ್ಟ್, ಸ್ವಲ್ಪ ಉಪ್ಪು, ಈಗ ಸ್ವಲ್ಪ ನೀರು. ಸ್ವಲ್ಪ ಅರಸಿನ ಪೌಡರ್ ಹಾಕ್ಲಿಕ್ಕೆ ಉಂಟು. ಚೂರು ನೀರು. ಇದಕ್ಕೆ ಖಾರ ಏನು ಖಾರ ಹಾಕಬೇಕು. ಇದರದ್ದು ಎಂತ ಅವರದ್ದು ಚಿಕನ್ ಮಸಾಲ. ಎಸ್. ಸೊ ಹಾಗಾದರೆ ನೀರು ನೀವು ಹಾಕ್ಕೊಳ್ಳಿ, ಇದು ಹಾಕ್ತೀನಿ ನಾನು. ಸೊ ಹಾಕ್ಕೊಳ್ತೇನೆ ನೀರು. ಇದು ಸ್ವಲ್ಪ ದಪ್ಪ ಇಡಬೇಕು. ಸೊ ಮಸಾಲೆ ಹಾಕ್ಲಾ? ನೋಡ್ಕೊಳ್ಳಿ ಎಷ್ಟು. ಸ್ವಲ್ಪ ನಾನಾ ಮಸಾಲ. ಸ್ವಲ್ಪ ನೀರು ಬೇಕಲ್ಲ? ಸ್ವಲ್ಪ ಅದು ಸ್ವಲ್ಪ ದಪ್ಪ ಇಡಬೇಕಿದು ಬಸಾಳಿಗೆ. ಹಾಕ್ಲಾ? ಸ್ವಲ್ಪ ಸಾಕು. ಇದನ್ನ ಮಿಕ್ಸ್ ಮಾಡಿ ಡೈರೆಕ್ಟ್ ಅದನ್ನ ಮತ್ತೆ ಡೀಪ್ ಫ್ರೈ? ಹೌದು. ಹಾಗಾದ್ರೆ ತಡ ಮಾಡೋದು ಬೇಡ ಅಂತ. ಎಣ್ಣೆ ಇಡಿ. ಎಲ್ಲ ಟೇಬಲಲ್ಲಿ ಬಂದು ಕೂತ್ಕೊಳ್ಳುವಾಗ ಈ ಥರ ಜಟ್ಪಟ್ ಮಾಡ್ಕೊಡ್ತಾ ಇದ್ರೆ ಹೌದು. ಸೊ ಬಿಸಿ ಬಿಸಿಯಾಗೂ ಕೂಡ ಸಿಗುತ್ತೆ, ಆವಾಗ ಅದರ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಹೌದು. ಎಣ್ಣೆ ಹಾಕ್ತೇನೆ. ಎಣ್ಣೆ ಕಾದಿದೆ, ಹಾಕ್ಕೊಳ್ಬಹುದು ಬಹುಶಃ. ಹೌದು, ಹಾಕ್ತೇನೆ. ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿಕ್ಕಿಲ್ಲ, ಒಂದೊಂದೇ ಅದನ್ನು ಡಿಪ್ ಮಾಡಿ ಹಾಕ್ಕೊಳ್ಳೋದಲ್ಲ. ಹೌದು. ಸಣ್ಣ ಎಲೆ ಆದರೆ ಒಳ್ಳೆಯದಾಗ್ತದೆ. ದಪ್ಪ ದೊಡ್ಡದಾದರೆ ದೊಡ್ಡ ಎಲೆ ಆದರೆ ಇನ್ನೂ ಚೆನ್ನಾಗಿರುತ್ತಾ? ಅಲ್ಲ, ಕಷ್ಟ ಆಗ್ತದೆ ಹಾಕಲಿಕ್ಕೆ. ಚಿಕ್ಕದಾದರೆ ಒಳ್ಳೆಯದು. ಹೌದು. ಈಗ ನೋಡ್ತಾ ಇದ್ರೆ ಈ ವೀಳ್ಯದೆಲೆ ಥರ ಕಾಣ್ತಾ ಇದೆ. ಹೌದಾ? ಬಸಳೆ ಅದಸ ಮಾಡ್ತಾರಾ? ಗೊತ್ತಿಲ್ಲ ನನಗೆ. ಮಾಡಿ ನೋಡ್ಬೋದು ಅಲ್ವಾ? ಹೌದು. ಮಾಡ್ತಾ ಒಂದೊಂದು ಐಡಿಯಾ ಸಿಗುದಿಲ್ವಾ? ಪಾಲಕ್ಕಿಂದ ಮಾಡಿದ್ರು ಕೂಡ ಆಗ್ಬಹುದು ಬಹುಶಃ. ಅದನ್ನು ಚೆನ್ನಾಗಿರುತ್ತಲ್ಲ? ಅದು ಸಾಕ್ತದೆ, ಹೀಗೆ ಕ್ರಿಸ್ಪಿ ಆಗ್ತದೆ. ಪಾಲಕ್ ಸಿಗ್ಲಿಲ್ಲ. ಸೊ ಅದು ಮಾಡಿದಿರಿ ಹಾಗಾದ್ರೆ? ಹೌದು. ಸೊ ಬಸಳೆ ಸಾರು ಎಲ್ಲ ಮಾಡಿದ್ಮೇಲೆ ಇನ್ನೂ ಉಳಿದಿದೆ ಎಲೆ ಅಂತ ಹೇಳಿದ್ರೆ ಎಷ್ಟು ದಿನ ಅದನ್ನೇ ಮಾಡೋಕ್ಕಾಗಲ್ಲ ಅಲ್ವಾ? ಪೋಡಿ ಮಾಡಿದ್ರೆ ಆ ಥರ ಪೋಡಿ ಮಾಡಿದರೆ ಸೊ ಹೇಳುವಾಗ ಸ್ಪೆಷಲ್ಲು ಆಯಿತು, ಮುಗ್ದಾಗೂ ಆಯಿತು. ತೆಗೀದಾ? ಬೇಯಲಿಕ್ಕೆ ಕಾಯಬೇಕು ಅದು. ಅಂದರೆ ಬರೀ ಹಿಟ್ಟು ಮಾತ್ರ ಕಾಯಲಿಕ್ಕೆ? ಹೌದೌದು. ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಎಲೆ ಸಹ ಕ್ರಿಸ್ಪಿ ಆಗ್ತದೆ ಸ್ವಲ್ಪ ಕಾದ್ರೆ. ಬಸಳೆ ತಂದಿದ್ದು ಇತ್ತದು ಮೊನ್ನೆ. ಹೇಳಿಲ್ವಾ? ಕರೆಕ್ಟ್ ಆಯ್ತು ಹಾಗಾದ್ರೆ. ತಂದದ್ದು ಹಾಗೆ ಬಸಳೆ ಇತ್ತು, ಹಾಗೆ ಮಾಡಿದ್ದು. ಗ್ರೇವಿ ಮಾಡಿದ್ರಿ, ಉಳಿದಿತ್ತು. ಹೌದು, ನಾನು ಕರೆಕ್ಟ್ ಹೇಳ್ದೆ ಹಾಗಾದ್ರೆ. ತೆಗೆದಾ? ಇಲ್ದಿದ್ರು ಕ್ರಿಸ್ಪಿ, ಅದು ಹಾಕುವಾಗಲೇ ಸೌಂಡಲ್ಲಿ ಗೊತ್ತಾಗ್ತದೆ. ಅದನ್ನು ಕಿತ್ತು ತಂದ ಕೂಡಲೇ ಮಾಡಿದರೆ ಸ್ವಲ್ಪ ಅದರ ನೀರೆಲ್ಲ ಹಾರುವಂಥ ಚಾನ್ಸಸ್ ಇರುತ್ತಾ? ಇಲ್ಲ, ಏನಾಗಲ್ಲ. ಏನಾಗೋದಿಲ್ಲ. ಅಂದರೆ ಕೆಲವರು ಮನೆಯಲ್ಲಿ ಬೆಳೀತಾರಲ್ಲ. ಹೌದು. ಒಳ್ಳೆ ಕ್ರಿಸ್ಪಾಗಿ ಬಂದಿದೆ. ಈಗ ತೆಗೆಯೋದಾ? ಕ್ರಿಸ್ಪಿ ಆಗಿದೆ.
ಹೆಲ್ತಿಗೆ ಒಳ್ಳೆಯದಲ್ಲ, ಹೆಲ್ದಿ ಇದು, ತುಂಬ ಹೆಲ್ದಿ ಇದು ಬಸಳೆ. ತೆಗೆದ ಬಾಕಿದನ್ನು ಅದೇ ರೈಟ್. ಗ್ಯಾಸ್ ಅದನ್ನು ಸರ್ವ್ ಮಾಡುವ. ಬಿಸಿ ಬಿಸಿಯಾದ ಬಸಳೆ ಪೋಡಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲವೂ ಕೂಡ ಎಷ್ಟು ದೊಡ್ಡ ಎಲೆ ಅಂತ ಅದರಲ್ಲೇ ಗೊತ್ತಾಗುತ್ತೆ, ಆ ಎಲೆ ಶೇಪಲ್ಲೇ ಬಂದಿರುತ್ತೆ ಅಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಬಸಳೆ ಎಲೆಯ ಪೋಡಿ ತಯಾರಾಗಿದೆ. ನೋಡಬೇಕು ಹೇಗೆ ಆಗಿದೆ ಟೇಸ್ಟ್. ನಾನು ಆಮೇಲೆ ನೋಡ್ತೀನಿ. ತಯಾರಿಸುವ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಬಸಳೆ ಪೋಡಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಕಡಲೆ ಹಿಟ್ಟಿಗೆ ಜೀರಿಗೆ ಅರ್ಧ ಚಮಚದಷ್ಟು, 1/4 ಚಮಚ ಓಂ ಕಾಳು, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಚಿಕನ್ ಮಸಾಲಾ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಬಸಳೆ ಎಳೆಗಳನ್ನ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಬಸಳೆ ಪೋಡಿ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಟೇಸ್ಟ್ ನೋಡುವ. ಫಸ್ಟ್ ಖಾರ ಆದಮೇಲೆ ಸ್ವೀಟ್ ತಗೊಳ್ಳುವ. ತಗೊಳ್ಳಿ. ಓಕೆ, ತಗೊಳ್ಳಿ. ಕ್ರಿಸ್ಪಿ ಆಗಿದೆಲ್ಲ, ಕ್ರಿಸ್ಪಾಗಿ ಬಂದಿದೆ. ನಾನು ಅನ್ಕೊಂಡು ನಾವೆಲ್ಲ ಅದೇ ಅಕ್ಕಿ ಹಿಟ್ಟು ಆ ಕ್ರಿಸ್ಪ್ ಬರೋದಕ್ಕೆ ಅದನ್ನೆಲ್ಲ ಹಾಕ್ತೀವಿ. ನೋಡಿ ಏನು ಹಾಕದ ಕ್ರಿಸ್ಪಿನೆಸ್ ಬಂದಿದೆ. ಅದು ಹೇಗೋ ಗೊತ್ತಾಗಲಿಲ್ಲ. ಅಂದರೆ ತುಂಬ ಹೊತ್ತು ನೀವು ಫ್ರೈ ಮಾಡಿದ್ರಿಂದನೋ ಅಲ್ಲ, ಅದು ಹಿಟ್ಟುಂಟಲ್ಲ ಗಟ್ಟಿ ಇಡಬೇಕು. ನೀರು ಮಾಡಿದರೆ ಸ್ವಲ್ಪ ಕ್ರಿಸ್ಪ್ ಆಗಲಿಕ್ಕಿಲ್ಲ. ಸೂಪರ್. ಇದು ಟೇಸ್ಟ್ ನೋಡ. ಬನ್ನಿ ಮೇಡಮ್, ತಗೊಳ್ಳಿ. ವಾವ್. ಕಂಡೆನ್ಸ್ ಮಿಲ್ಕ್ ಹಾಕಿ ನಾವು ಖೀರೆಲ್ಲ ಮಾಡ್ತೀವಲ್ಲ, ಆ ರೀತಿ ಬಂದಿದೆ. ಅಂದರೆ ತುಂಬ ಕುದಿಸಿ ಅದರಿಂದ ಆ ಹಾಲಿದ್ದು ಸ್ವೀಟ್ನೆಸ್ ಕೂಡ ಬಿಟ್ಕೊಂಡಾಗ ತುಂಬ ಚೆನ್ನಾಗಿದೆ. ಬೆಲ್ಲ ಅಲ್ಲ, ಸಕ್ಕರೆ ಬದಲು ಈ ಥರ ಹಾಲಿಗೂ ಕೂಡ ಬೆಲ್ಲ ಹಾಕಿ ಮಾಡ್ಬೋದು. ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಕಂಡೆನ್ಸ್ ಮಿಲ್ಕ್ ಇದ್ದು ಫ್ಲೇವರ್ ಅದರಲ್ಲಿ ಸಿಗ್ತಾ ಇದೆ. ಆಸಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸೂಪರ್ ಆಗಿರುವಂಥ 2 ಅಡುಗೆಗಳನ್ನು ನಮಗೆ ಹೇಳ್ಕೊಡೋದಕ್ಕೆ ಸಂತೋಷ ಸ್ಮೃತಿ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲೆ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಸೊ ಬಿಸಿಯಾದಂಥ 2 ಕೂಡ ಖಾದ್ಯ ಆಸಮ್. ಮಧ್ಯಾಹ್ನದ ಊಟದ ಹೊತ್ತಿಗೆ ಬರೀ ಅನ್ನ ಸಾರು ಇದ್ದರೆ ಅದರ ಜೊತೆಗೆ ಈ ಒಂದು ಪೋಡಿ, ಅದಾದಮೇಲೆ ಡೆಸರ್ಟ್ ಆಗಿ ಸ್ವೀಟ್, ಈ ಪಾಯಸ ತಯಾರಾಗಿದೆ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.